ಅದು ರಾತ್ರಿ 1 ಗಂಟೆ ಸಮಯ. ಇದ್ದಕ್ಕಿದ್ದ ಹಾಗೆ ದೇವಸ್ಥಾನದ ಗಂಟೆಗಳು ಮೊಳಗಲು ಪ್ರಾರಂಭಿಸುತ್ತವೆ. ದೀಪಗಳು ಪ್ರಜ್ವಲಿಸಲು ಆರಂಭಿಸುತ್ತವೆ. ಎಲ್ಲೋ ಮಂತ್ರಗಳು ಕೇಳದಂತೆ ಆಗುತ್ತವೆ. ಗಾಬರಿಗೊಂಡು ಪಕ್ಕದಲ್ಲಿ ಇದ್ದಂತಹ ಅರ್ಚಕರು ದೇವಸ್ಥಾನದ ಬಾಗಿಲನ್ನು ತೆಗೆದು ನೋಡಿದಾಗ ಎಲ್ಲವೂ ಮತ್ತೆ ಸ್ತಬ್ಧವಾಗಿತ್ತು. ಆಗ ಗೊತ್ತಾಗಿದ್ದು, ವರ್ಷಕ್ಕೊಮ್ಮೆ ದೇವಾನುದೇವತೆಗಳೇ ಈ ದೇವಿಗೆ ಪೂಜೆ ಸಲ್ಲಿಸಲು ಬರುತ್ತಾರೆ ಎಂದು. ಹೌದು ಸ್ನೇಹಿತರೆ, ಅಂತ ವಿಶಿಷ್ಟ ಶಕ್ತಿಯನ್ನು ಹೊಂದಿದ್ದಾಳೆ ಈ ತಾಯಿ. ಈ ದೇವಿ 12 ಅಡಿ ಹುತ್ತದಿಂದ ಸುತ್ತುವರೆದಿದ್ದಾಳೆ. ಇಲ್ಲಿ ಬರುವಂತಹ ಭಕ್ತರಿಗೆ ಹುತ್ತದ ಮಣ್ಣನ್ನು ಹಾಕಿರುವ ತೀರ್ಥವನ್ನು ಸೇವನೆ ಮಾಡಲು ಕೊಡಲಾಗುತ್ತದೆ. ಈ ತೀರ್ಥ ಸೇವನೆಯಿಂದ ಸಕಲ ಚರ್ಮ ರೋಗಗಳು ಹಾಗೂ ಇತರ ರೋಗಾನುರೋಗಗಳು ವಾಸಿಯಾಗುತ್ತವೆ ಎಂದು ಅಪಾರ ನಂಬಿಕೆ ಇದೆ. ಸಂತಾನ ಭಾಗ್ಯ ಇಲ್ಲದವರು ದೇವಿಗೆ ಬಳೆಗಳ ಹರಕೆ ಹೊತ್ತರೆ ಸಾಕು, ಮಕ್ಕಳ ಭಾಗ್ಯ ಕೂಡ ಕರುಣಿಸುತ್ತಾಳೆ ಎನ್ನುವ ಐತಿಹ್ಯ ಇದೆ. ಹಾಗಾದರೆ ಇಂತಹ ಶಕ್ತಿವಂತ ತಾಯಿ ಯಾರು? ಆ ದೇವಸ್ಥಾನ ಎಲ್ಲಿದೆ? ಆ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು? ಆ ದೇವಸ್ಥಾನದ ಇತರ ವಿಶೇಷಗಳೇನು, ಪವಾಡಗಳೇನು, ಚಮತ್ಕಾರಗಳೇನು? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಶಿವಮೊಗ್ಗ ಜಿಲ್ಲೆ ಕೇವಲ ತನ್ನ ಪ್ರಕೃತಿ ಸೌಂದರ್ಯಕ್ಕೆ ಅಲ್ಲದೆ, ಪ್ರವಾಸಿ ತಾಣಗಳು ಅಲ್ಲದೆ, ಹಲವಾರು ವಿಸ್ಮಯ ದೇವಾಲಯಗಳಿಗೂ ಕೂಡ ಹೆಸರುವಾಸಿಯಾಗಿದೆ. ಮಲೆನಾಡು, ಉತ್ತರ ಕರ್ನಾಟಕ, ಬಯಲು ಸೀಮೆ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಹೀಗೆ ಹಲವಾರು ಭಕ್ತರಿಗೆ ಈ ದೇವಿ ಮೇಲೆ ಎಲ್ಲಿಲ್ಲದ ಭಕ್ತಿ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯ ಜನರಿಗಂತೂ ಈ ಶಕ್ತಿ ಮೇಲೆ ಅಪಾರ ನಂಬಿಕೆ ಇದೆ. ಇದೇ ಕಾರಣ ಈ ಜಿಲ್ಲೆಯ ಜನರು ತಮ್ಮ ಜಿಲ್ಲೆಯ ಶಕ್ತಿ ದೇವಿ ಎಂದೇ ನಂಬುತ್ತಾರೆ. ಭಕ್ತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾಳೆ ಎಂಬ ನಂಬಿಕೆಯೊಂದಿಗೆ ಈ ಸನ್ನಿಧಿಗೆ ಬರೋ ಭಕ್ತರ ಸಂಖ್ಯೆ ಪ್ರತಿದಿನ ಹೆಚ್ಚುತ್ತಲೇ ಇದೆ. ಈ ಕ್ಷೇತ್ರದಲ್ಲಿ ನೀಡುವ ಹುತ್ತದ ಮಣ್ಣಿನ ತೀರ್ಥ ಸೇವಿಸಿದರೆ ಸಾಕು, ಸಂಕಷ್ಟಗಳು ಪರಿಹಾರವಾಗುತ್ತವೆ, ಸುಖ ನೆಮ್ಮದಿ ನೆಲೆಸುತ್ತದೆ ಎಂಬ ನಂಬಿಕೆ ಇಲ್ಲಿನ ಭಕ್ತರದ್ದು. ಹೌದು ಸ್ನೇಹಿತರೆ, ಅದುವೇ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗದ ಸಮೀಪ ಇರುವಂತಹ ಒಡನ್ಬೈಲ್ನಲ್ಲಿರುವ ಪದ್ಮಾವತಿ ದೇವಿಯ ಸನ್ನಿಧಿಯೇ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಪುಣ್ಯಕ್ಷೇತ್ರವಾಗಿದೆ. ವಿಶ್ವವಿಖ್ಯಾತ ಜೋಗದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ. ಇಲ್ಲಿನ ಪದ್ಮಾವತಿ ದೇವಿಯ ಶಿಲೆಗೆ ಸುಮಾರು 300 ವರ್ಷಗಳ ಇತಿಹಾಸವಿದ್ದು, ಇಲ್ಲಿ ಪ್ರತಿಷ್ಠಾಪನೆಗೂ ಮುನ್ನ ಹಬ್ಬೈಲು ಎಂಬ ಗ್ರಾಮದಲ್ಲಿ ದೇವಿಯ ಮೂರ್ತಿ ಇತ್ತು. ಲಿಂಗನಮಕ್ಕಿ ಜಲಾಶಯ ನಿರ್ಮಾಣದ ಸಮಯದಲ್ಲಿ ಈ ಮೂರ್ತಿಯನ್ನು ಒಡನ್ಬೈಲಿಗೆ ತರಲಾಗಿತ್ತು. ಇಲ್ಲಿನ ಪದ್ಮಾವತಿಯ ಇತಿಹಾಸ ನೋಡಿದರೆ ಸಾಕು, ಒಂದಿಷ್ಟು ಸ್ವಾರಸ್ಯ ಕಂಡುಬರುತ್ತದೆ. ಹಬ್ಬೈಲ್ನಲ್ಲಿ 25 ಅಡಿ ಹುತ್ತದಿಂದ ಸುತ್ತುವರೆದಿದ್ದ ಪದ್ಮಾವತಿ ದೇವಿಯ ಮೂರ್ತಿಗೆ ಜಲಾಶಯ ನಿರ್ಮಾಣದ ವೇಳೆ ಪೂಜೆಯೇ ನಿಂತು ಹೋಗಿತ್ತು. ಬಳಿಕ ದೇವಸ್ಥಾನದ ವಂಶಸ್ಥ ವೀರರಾಜಯ್ಯ ಜೈನ್ ಅವರಿಗೆ ಕನಸಿನಲ್ಲಿ ಬಂದ ದೇವಿ ಪೂಜೆ ಮಾಡಲು ಸೂಚನೆ ನೀಡುತ್ತಾಳೆ. ಈ ವೇಳೆ ವೀರರಾಜಯ್ಯ ಮೊದಲಿನಂತೆ ಮೂರ್ತಿಯ ಸುತ್ತ ಹುತ್ತ ನಿರ್ಮಾಣವಾದರೆ ಮಾತ್ರ ದೇವಿಗೆ ಪೂಜೆ ಸಲ್ಲಿಸುತ್ತಾನೆಂದು ಸವಾಲು ಹಾಕುತ್ತಾರೆ. ಅಲ್ಲಿ ನಡೆಯಿತು ನೋಡಿ ಚಮತ್ಕಾರ. ಮರುದಿನವೇ ಮೂರ್ತಿ ಸುತ್ತ ಹುತ್ತ ನಿರ್ಮಾಣವಾಗಿದ್ದರಿಂದ ವೀರರಾಜಯ್ಯ ಅಲ್ಲಿಂದಲೇ ಆ ದೇವಿಗೆ ತಮ್ಮ ಜೀವನವನ್ನೇ ಸಮರ್ಪಿಸುತ್ತಾರೆ. ಮುಂದೆ ಪೂಜೆಯನ್ನು ಪ್ರಾರಂಭಿಸುತ್ತಾರೆ. ಈಗ ಈ ದೇವಿಯ ಮೂರ್ತಿಯ ಸುತ್ತಲೂ ಸುಮಾರು 12 ಅಡಿ ಎತ್ತರದ ಹುತ್ತು ಸುತ್ತುವರೆದಿದೆ.
ಪ್ರತಿನಿತ್ಯ ಸಾವಿರಾರು ಜನ ಭಕ್ತರು ಬಂದು ಈ ತಮ್ಮ ಸಂಕಷ್ಟಗಳಿಗೆ ಪರಿಹಾರ ಕೊಂಡುಕೊಳ್ಳುತ್ತಾರೆ. ಇಲ್ಲಿ ಬರುವ ಭಕ್ತರಿಗೆ ಹುತ್ತದ ಮಣ್ಣು ಹಾಕಿರುವಂತಹ ತೀರ್ಥ ಸೇವನೆ ನೀಡಲಾಗುತ್ತದೆ. ಈ ತೀರ್ಥ ಸೇವನೆ ಮಾಡಿದರೆ ಸಾಕು ಸಕಲ ಚರ್ಮ ರೋಗಗಳು ವಾಸಿಯಾಗುತ್ತದೆ ಎಂದು ಹಲವಾರು ಉದಾಹರಣೆಗಳು ಕೂಡ ಇವೆ. ಅಲ್ಲದೆ ಮದುವೆ ಆಗದೇ ಇರೋರು ಚಿನ್ನದ ಹಾಗೂ ಬೆಳ್ಳಿಯ ಹಾಗೂ ಇತರೆ ಖನಿಜದ ತಾಳಿಯನ್ನು ಮಾಡಿಸಿಕೊಟ್ಟರೆ ಅಂತಹವರಿಗೆ ವಿವಾಹ ಭಾಗ್ಯ ಕೂಡಿ ಬರುತ್ತದೆ. ಅಲ್ಲದೆ ಸಂತಾನ ಭಾಗ್ಯವಿಲ್ಲದವರು ಇಲ್ಲಿಗೆ ಬಂದು ದೇವಿಯಲ್ಲಿ ಹರಕೆ ಹೊತ್ತರೆ ಸಾಕು ಮಕ್ಕಳ ಭಾಗ್ಯವನ್ನು ಕೂಡ ಕರುಣಿಸುತ್ತಾಳೆ ಈ ಪದ್ಮಾವತಿ. ಇಂತಹ ವಿಸ್ಮಯಗಳಿಂದಾಗಲೇ ಈ ದೇವಿಗೆ ಅಪಾರ ಸಂಖ್ಯೆಯ ಭಕ್ತರು ದಿನದಿಂದ ದಿನಕ್ಕೆ ಬರುತ್ತಾನೆ ಇದ್ದಾರೆ. ಅಂದಹಾಗೆ ಈ ಪವಾಡ ಕ್ಷೇತ್ರ ತಾಲೂಕು ಕೇಂದ್ರವಾದಂತಹ ಸಾಗರದಿಂದ ಕೇವಲ 42 ಕಿಲೋಮೀಟರ್ ದೂರದಲ್ಲಿದ್ದರೆ ಜಿಲ್ಲಾ ಕೇಂದ್ರವಾದ ಶಿವಮೊಗ್ಗದಿಂದ 113 ಕಿಲೋಮೀಟರ್ ದೂರದಲ್ಲಿದೆ. ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 185 ಕಿಲೋಮೀಟರ್ ದೂರದಲ್ಲಿದ್ದರೆ ಕರ್ನಾಟಕದ ಹೃದಯ ದಾವಣಗೆರೆಯಿಂದ 172 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 454 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ವಿಶ್ವವಿಖ್ಯಾತ ಜೋಗ ನೋಡಲು ಹೋದಾಗ ದಯವಿಟ್ಟು ಪದ್ಮಾವತಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಹಾಗೂ ಆ ಪವಾಡಗಳಿಗೆ ಆ ಚಮತ್ಕಾರಗಳಿಗೆ ಸಾಕ್ಷಿಯಾಗಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಯು ಟೇಕ್ ಕೇರ್. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.